ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಹೊರತಂದ ಮರಕೊಗು ಆವತ್ತೋ ಮರ್ಹೂಂ ಬ್ಯಾರಿಂಗ ಅಂದರೆ ಮರೆಯಲಾಗದ ದಿವಂಗತ ಬ್ಯಾರಿ ಮಹನೀಯರು ಗ್ರಂಥ ಮತ್ತು ಬ್ಯಾರಿ ಹಿರಿಯಂಗಲೋ ಕಲ್ಬು ನೊರಂಗತ್ತೋ ಫಲಕ ಬ್ಯಾರಿ ಹಿರಿಯರ ಮನದಾಳದ ಮಾತು ಸಾಕ್ಷ್ಯಚಿತ್ರ ಡಿವಿಡಿ ಬಿಡುಗಡೆ ಕಾರ್ಯಕ್ರಮವು ಹೋಟೆಲ್ ಶ್ರೀನಿವಾಸ್ ಸಭಾಂಗಣದಲ್ಲಿ ನಡೆಯಿತು. ಮರೆಯಲಾಗದ ಗ್ರಂಥವನ್ನು ಅಕ್ಷರಸಂತ ಪದ್ಮಶ್ರೀ ಹರೇಕಳ ಹಾಜಬ್ಬ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದರು. ಎರ್ಮಾಡ್ ಐದರಾಕ ಅಯ್ಲು ಕ್ರಿಸ್ತತ್ತು ಮೋನು ಬುಟ್ಟು ಹೋಯ್ತು ಜಂಡಾಯಿಸಿ ಹುಕ್ಕುಂಬ ಅಯ್ಲು ಕೋಡ್ಜಾಲು ಅವಡೆಲ್ಲ ಅಯ್ಲು ಊರಂಡು ಎರ್ಮಾಡ್ ಆವತ್ತು ಗುಳಿಲಿ ಇಟ್ಟು ನಕ್ಕು ಇಂಡು ನಕ್ಕು ನನಗೆ ನನ್ನ ಕೆಲಸ ಕ್ರಿಸ್ತತ್ತೆ ಗಣ್ಯಮಾರೆ ನಾನು ಓರುಪ್ಪು ಇಲ್ಲಾತೆ ಸಾಧತೆ ಇಂಡು ಹಂಗ ತಂದಾಲು ಕುഞ്ഞാಜಾರು ಹಿಂಗಂತೆ ಬೇರೆ ಬೇರೆ ಮೈಕಾಲ್ತೆ ಬೇರೆ ಬೇರೆ ಮೊದಲಾಳಿ ಸಾಯ್ತಾನೆ ಇದ್ರು ಕೂಡ ನಕ್ಕು ಸಹ ಇಂಡಿಗೆ ನಿಂಗಳ ಎದುರ್ಲು ഞങ്ങളെ ഈ ഗൗരവാണിത്ത ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ನಂಡೆ ಎಂದೂ ಇಲ್ಲಾತೆ ಒರುಪ್ಪು ಬೆಲೆಯಿಲ್ಲಾತೆ ಹಬ್ಬ ಉಮ್ಮಡಿ ಮೋಂಡೆ ಒರು ಪಿರ್ಸತ್ತಿ ಗಂತಾರ ಮುತ್ತಿರಂತ ದೇವಸದ ನೆಂಕು ನಾನು ನಂದಿ ಚೊಲ್ಲ ಇನ್ನು ಒರು ಪಾಲ್ಕ ಚೋಲನ್ನು ನಾನು ಒಳ್ಳೆ ಎಂಟತ್ತು ಮಾಡಿ నాకు కొద్ది గంట తింగల ముందు గురప్ప బాలేವನ್ನು ಖಚಿತೊಂದಿದ್ದ ಬ್ಯಾರಿ ಅಕಾಡೆಮಿ ನಿಕ್ಕು ಬೆಂಗಳೂರು ಫಂಕ್ಷನ್ ಒಂದು ಆಗಿ ನಂಡೆ ಚೊಂಗರು ಗಂಟೆಯಲ್ಲಿ ಬರ್ಕೆ ನಾನು 8-4 ಬಿಟ್ಟು ನಾನು ಒಂದು నాకు ಈ ಮೆಸೇಜ್ ಮಕ್ಕವಲ್ಲ. ಬ್ಯಾರಿ ಹಿರಿಯರ ಮನದಾಳದ ಮಾತು ಸಾಕ್ಷ್ಯಚಿತ್ರವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು ಬಿಡುಗಡೆಗೊಳಿಸಿದರು. ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಬ್ಯಾರಿ ಮುಸ್ಲಿಂ ಸಮುದಾಯದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಕಷ್ಟು ಮಂದಿ ಇದ್ದಾರೆ. ಆ ಪೈಕಿ ಮೊದಲ ಸಂಪುಟದಲ್ಲಿ ಅಗಲಿದ 123 ಮಂದಿಯ ಪರಿಚಯಾತ್ಮಕ ಲೇಖನಗಳನ್ನು ಒಳಗೊಂಡ ಗ್ರಂಥ ಹೊರಗೆ ತಂದಿರುವುದು ಶ್ಲಾಘನೀಯವಾಗಿದೆ. ಗತಿಸಿ ಹೋದ ಮಹನೀಯರ ಸಾಧನೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮೂಲಕ ಇತಿಹಾಸದ ದಾಖಲೀಕರಣ ಮಾಡಿದಂತಾಗುತ್ತೆ. ಈ ದಾಖಲೀಕರಣವು ಸರ್ವಕಾಲಿಕವಾಗಿದೆ ಅಂತ ಹೇಳಿದ್ರು. ಮುಂದೆ ಕಾಲಾನುಕಾಲಕ್ಕೆ ಆ ಬದಲಾವಣೆಗಳಾಗಿ ಆ ಕಂಟ್ರೀಸ್ ಬೇರೆ ಬೇರೆ ಆಯ್ತು, ನಮ್ದು ಸಂಬಂಧಗಳು ಆ ತರ ಆಯ್ತು. ಅಲ್ಲಿ ನಾನು ಇಲ್ಲಿದೆ ಮ್ಯೂಸಿಯಂ, ಅಲ್ಲಿ ಕೂಡ ನಮ್ಮವರು ನಮ್ಮ ಇಲ್ಲಿಯ ಬ್ಯಾರಿ ಜನಾಂಗದ ಕೆಲವು ವಿಚಾರಗಳಲ್ಲಿ, ಆಮೇಲೆ ನಮ್ಮ ಹಿಂದೂಗಳ ಸರ್ಕಾರಾಧನೆಯ ಸಂಸ್ಕೃತಿ ಕೂಡ ಅಲ್ಲಿಯ ವಸ್ತು ಸಂಗ್ರಹಾಲಯ ಇವತ್ತು ದುಬೈ ಹೋಗಿ ನೋಡ್ಬೋದು, ಅಲ್ಲಿ ಬೇರೆ ಕಡೆ ಕೂಡ. ಅಂದ್ರೆ ಇದು ಯಾವ ರೀತಿ ಬೆಳೀತದೆ ಅನ್ನೋ ಮಾತು ನಾನು ಹೇಳಿದೆ. ಆದ್ರಿಂದ ಇವತ್ತು ನಾವು ಒಂದು ಒಳ್ಳೆಯ ಕೆಲಸ, ಇವತ್ತು ತಾವೆಲ್ಲ ಎಷ್ಟು ಮಂದಿ ಭಾಗವಹಿಸಿದ್ದೀರಿ. ಇವತ್ತು ಪ್ರಾಯಶಃ ನಾವು ಕೊರೋನಾದ ಬಾಧೆ ಇರಲಿ, ಕೊರೋನಾ ಸಮಸ್ಯೆಗಳಿರಲಿ, ಅದು ನಿಧಾನಕ್ಕೆ ನಮ್ಮ ಜನಜೀವನ ಅದು ನಿಧಾನ ಗತಿಯಲ್ಲಿ ಅದು ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ನಾವು ಆ ಎಚ್ಚರಿಕೆಯನ್ನು ವಹಿಸೋಣ. ಅವರು ಎಲ್ಲರೂ ಹೇಳಿದ ಹಾಗೆ ನಾನು ಮಾಸ್ಕ್ ಇಲ್ಲಿದೆ, ನಾನು ಮಾತಾಡ್ಕೊಳ್ತೇನೆ. ಆ ನಂತರ ಡಿಸ್ಟೆನ್ಸ್ ಒಮ್ಮೊಮ್ಮೆ ಯಾರಿಂದ ಮುಂಜಾಗ್ರತೆಯನ್ನು ವಹಿಸೋಣ. ಯಾಕಂದ್ರೆ ಸಮಾಜದ ಬಹುರೂಪದಲ್ಲಿ ನಾವು ವಾಸವಾಗಿರೋದ್ರಿಂದ ಇಂತಹ ಎಚ್ಚರಿಕೆ ನಮ್ಗೆ ಬೇಕಾಗ್ತದೆ. ಆದ್ಮೇಲೆ ಒಂದು ಒಳ್ಳೆಯ ಕೆಲಸ, ತಾವೆಲ್ಲ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇನ್ನು ಮುಂದೆ ಕೂಡ ಅಕಾಡೆಮಿಯ ಅಧ್ಯಕ್ಷ ರಹೀಂ ಉಚ್ಚಿಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬ್ಯಾರಿ ಭವನ ನಿರ್ಮಾಣಕ್ಕೆ ಪೆರ್ಮನ್ನೂರು ಗ್ರಾಮದ ತೊಕ್ಕೊಟ್ಟು ಸಮೀಪ 25 ಸೆನ್ಸ್ ಜಮೀನು ಮಂಜೂರಾಗಿದೆ. 2021 ಜನವರಿ 1ರಂದು ಬೆಳಗ್ಗೆ 10 ಗಂಟೆಗೆ ಬ್ಯಾರಿ ಭವನಕ್ಕೆ ಶಿಲಾನ್ಯಾಸ ನೆರವೇರಿಸಲಾಗುವುದು. ಈಗಾಗಲೇ ಸರ್ಕಾರ 6 ಕೋಟಿ ರೂಪಾಯಿ ಅನುದಾನ ಮಂಜೂರುಗೊಳಿಸಿದ್ದು, ಆ ಪೈಕಿ 3 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅಂತ ಹೇಳಿದ್ರು. ಅಳಿഞ്ഞുപോണ്ട ഭാഷ പഠിക്കുകയുള്ള ഒരു വലിയ വർഗ സൃഷ്ടിയായിട്ടാ ಮೊದಲು ಅಂಕ ಪಡಿಪಾಟಗೂ ಅಂಕಗೊಂತುള്ള ಲಿಪಿ IPA ಲಿಪಿ ಇല്ലെങ്കിൽ ರೋಮನ್ ಲಿಪಿ ಬ್ಯಾರಿನ ಕುಂಬಾರ ಮುಚ್ಚಲರ ಉದ್ದೇಶದಲ್ಲಿ ನಂಗ ಅವರು ಇದು ಮತ್ತೆ ನಂಗ ಬಿಡುಗಡೆ ಹಾಕ್ಯ ಇದು ಆಯ್ತಾ പിന്നെ ഞങ്ങളോ ಜನಗಣತಿ ಇಪ್ಪ ಜಂಡ ಇದ್ದು ಇರಿಯೋ പിന്നെ ഇന്ന് ನಂಗೆ ಬಂದೊಂದು ಉಪ್ಪೋಲು ಜನಗಣತಿರ ಕಾಲಮಲು ತುಳು ಉಂಡು ಕೊಂಕಣಿ ಉಂಡು ಕೊಡವ ಉಂಡು ಎಲ್ಲ ಇನ್ನೆಂಗಳು ಬ್ಯಾರಿ ಜನರ ಕಾಲಮ್ ಇಲ್ಲ. அப்ப நாங்க அது தெரிஞ்சனத்தோ நேரத்து ஒன்னா ஒரு கொங்கணி வரது காரண அது கோவத்து அதிகிருತ ಭಾಷೆ ತುಳುಗು ಲಿಪಿ ಉಂಡು ಚೆಲ್ಲುತ್ತಾಗ ಚೆಂದಾರು. അങ്ങനെ ഓരോരോ ആൽമാരങ്ങളെ ചെല്ലുന്ന ಮೊದಲು ನಂಗ ತುಲ್ಲಿರ ಡ್ಯಾನ್ಸ್ ಹಾಕಿರ ನಂಗ ನೃತ್ಯ ಹಾಕಿರ ನಂಗೆ 1000 ವರ್ಷ ನಂಗ ಚೆನ್ನಿಂಗಿಲ್ಲ ಆಂದೋಲನ ಹಾಕಿರ ಸಮ್ಮೇಳನ ಹಾಕಿರ ಚೆನ್ನಿಂಗ ಅವಳು ಆವುಲ್ಲ. ಅಪ್ಪ ನಂಗೆ ಲಿಪಿ ಚೆಲ್ಲರದು ಒಂದು ಉಂಡುಂಟಾಗಿಲ್ಲ. ಆ ಭಾಷೆಗೆ ಒಂದು ಶ್ರೀಮಂತಿಕೆ ಬಂದು ಚೆಲ್ಲರಂಗಂತ ಉದ್ದೇಶದಲ್ಲಿ ನಂಗ ಅದರ ಎಲ್ಲ ನಿಯಮಾನುಸಾರ 10 ಅನಂತವೇ ಆಲ್ಮಾರು ನಂಗ ಎಡ್ತದ್ದು ಆ ಲಾಕ್ಡೌನ್ ಟೈಮ್ ಜಾವು ಬೋಲ್ ಹಾಕಿದ್ದು ಒಂದು ಲಿಪಿ ಕಂಡುಪಿಡಿಸಿದ್ದು. ಬ್ಯಾರಿ ಕಲಾರಂಗದ ಅಧ್ಯಕ್ಷ ಅಜೀಜ್ ಬೈಕಂಪಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ಯಾರಿ ಅಧ್ಯಯನ ಪೀಠದ ಮುಖ್ಯಸ್ಥ ಡಾಕ್ಟರ್ ಅಬೂಬಕರ್ ಸಿದ್ದಿಕ್, ಬ್ಯಾರಿ ಅಧ್ಯಯನ ಪೀಠದ ಸದಸ್ಯ ಎಂ ಅಹಮದ್ ಬಾವಾ, ಮೊಹಿದೀನ್ ಪಡೀಲ್ ಅತಿಥಿಗಳಾಗಿ ಭಾಗವಹಿಸಿದರು. ಸದಸ್ಯರಾದ ಶಂಶೀರ್ ಬುಡೋಳಿ, ನಜೀರ್ ಪಲ್ಯ, ರೂಪಶ್ರೀ ವರ್ಕಾಡಿ, ಸುರೇಖಾ, ಚಂಚಲಾಕ್ಷಿ, ಮರಕೊಗು ಆವತ್ತೋ ಮರ್ಹೂಂ ಬ್ಯಾರಿಂಗ ಗ್ರಂಥದ ಆಯ್ಕೆ ಸಮಿತಿ ಸದಸ್ಯರಾದ ಸಂಶುದ್ದೀನ್ ಮಡಿಕೇರಿ, ಹನೀಫ್ ಹಾಜಿ ಗೋಳ್ತಮಜಳು, ಹಂಜ ಮಲಾರು ಮತ್ತಿತರರು ಉಪಸ್ಥಿತರಿದ್ದರು.
ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.